V4 ನ್ಯೂಸ್ 18 ಇಯರ್ಸ್ ಸೆಲೆಬ್ರೇಷನ್ ಒಟ್ಟಿಗೆ ನಮ್ಮ ಬರ್ಡೇ ಮಾತೆಲ್ಲ ಚಪ್ಪಾಳೆ. ಇವತ್ತಿನ ಬರ್ಡೇ ಬಾಯ್ ವಿನೀತ್ ಜಿ. ಚಾನಲ್ ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ನಿನ್ನೆ ಅಂದರೆ ಜೂನ್ 21 V4 ನ್ಯೂಸ್ ಇದ್ದು 18th ಆ್ಯನಿವರ್ಸರಿ, ಅಂದರೆ V4 ನ್ಯೂಸ್ ಸ್ಟಾರ್ಟ್ ಆಗಿ ನಿನ್ನೆಗೆ 18 ಇಯರ್ಸ್ ಆಗಿತ್ತು. ಸೊ ಅದರ ಸೆಲೆಬ್ರೇಷನ್ ಇತ್ತು, ಹಾಗಾಗಿ ಇನ್ವೈಟ್ ಮಾಡಿದ್ರು, ಹೋಗಿದ್ದೆ. ಸೊ V4 ನ್ಯೂಸ್ ಮಂಗಳೂರು AERD ಏರ್ಪೋರ್ಟ್ ರೋಡಲ್ಲಿ. ಸೊ ನಾನು ಅದರಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಒಂದು 3 ಇಯರ್ ವರ್ಕ್ ಮಾಡ್ತಾಯಿದ್ದೆ. ಇವಾಗ ಇದೇ ನನಗೆ ಪುತ್ತೂರು ಹತ್ತಿರ ಆಗುತ್ತೆ ಅಂದರೆ ನಾನು ಪುತ್ತೂರಿಗೆ ಹೋಗ್ತಾ ಇದ್ದೇನೆ ಅಷ್ಟೇ. ಸೊ ಹಾಗಾಗಿ ಅಲ್ಲಿ ಹೋಗಿದ್ದೆ, ನಾನು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಮಗೆ V4 ನ್ಯೂಸ್ ಸ್ಟುಡಿಯೋ ಹೇಗಿದೆ, ಜೊತೆಗೆ ಅಲ್ಲಿ ಜನ ಹೇಗಿರ್ತಾರೆ, ಸೊ ಇದರ ಕಂಪ್ಲೀಟ್ ವ್ಲಾಗ್ ಮಾಡುವ ಅಂತ ಆಯಿತು. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿಟ್ಟಿದ್ದೆ. ಆ್ಯಂಡ್ ಲಕ್ಷ್ಮಣ್ ಸರ್, V4 ನ್ಯೂಸ್ನ MD ಲಕ್ಷ್ಮಣ್ ಸರ್, ಅದೇ ರೀತಿ ನೀವು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸಲ್ಲಿ ನೋಡಿರ್ಬೋದು, ವಿನೀತ್ ಹೀರೋ ಅದರ ವಿನೀತ್. ಸೊ ಅವರ ಬರ್ಡೇ ಕೂಡ ಇತ್ತು, ಸೊ ಅದು ಕೂಡ ಸೆಲೆಬ್ರೇಷನ್ ಇತ್ತು. ಸೊ ಇವತ್ತಿನ ಕಂಪ್ಲೀಟ್ ವ್ಲಾಗಲ್ಲಿ V4 ನ್ಯೂಸ್ ಸ್ಟುಡಿಯೋ ಹೇಗಿದೆ, ಜೊತೆಗೆ ಅಲ್ಲಿ ಜನ ಹೇಗಿರ್ತಾರೆ, ಎಷ್ಟು ಎಂಜಾಯ್ಮೆಂಟ್ ಇರುತ್ತೆ, ಎಷ್ಟು ಜನ ಇದ್ದಾರೆ, ಸೊ ಇದು ಕಂಪ್ಲೀಟ್ ಆಗಿ ಇವತ್ತಿನ ವ್ಲಾಗ್ಲಿ ನೋಡ್ಬೋದು. ಸೊ ಬನ್ನಿ, ಹಾಗಾದರೆ ವಿಡಿಯೋ ನೋಡ್ಕೊಂಡು ಬನ್ನಿ. Lions roaring in the morning sun, searching for a long. Bali. ಕಾವ್ಯಕ್ಕೊಮ್ಮೆ ಮುಖ ನೋಡಿ. ಇವರು ಡೆಸ್ಕ್ನ ಮೇಯ್ನ್, ಆಚೆ ಅವರು ಡೆಸ್ಕ್ ಎಡಿಟರ್, ಇವರು ಕಾಪಿ ಎಡಿಟರ್ ಪ್ಲಸ್ ಆ್ಯಂಕರ್, ನ್ಯೂಸ್ ಆ್ಯಂಕರ್. ಡರಿಲ್ ಅಣ್ಣ ಹಾಯ್. ಇವರು ಮೇನ್ ಎಡಿಟರ್ ಪ್ರೋಗ್ರಾಮ್. ನಿಶಾನ್ ಇವರ ನಮ್ಮ ಎಂತ V4 ನ್ಯೂಸ್ ಅಲ್ಲೆಲ್ಲ ಬರ್ತದಲ್ವಾ, ಅದೇ ನ್ಯೂಸ್ ಎಲ್ಲ ಇವರ ತಗೊಳ್ಳೋದು. ಅದರಲ್ಲಿ ಮುಖ ಕಪ್ಪಾಗಿದ್ರು ಬಿಳಿಯಾಗಿದ್ರು ಇವರೇ ಕಾರಣ. ಯಾರು ಹೌದಾ? ನಾಗೇಶ್ ಮೊನ್ನೆ ಸರ್ಕಸ್ ಅಲ್ಲಿ ಇದ್ರಲ್ಲ. V4 ಅಲ್ಲಿ 12 ವರ್ಷ ಅಲ್ಲ, 15 ವರ್ಷ ಅಲ್ಲ, 15 ವರ್ಷದಿಂದ ರಿಪೋರ್ಟರ್ ಆಗಿದ್ದಾರೆ. ಮದುವೆ ಫಿಕ್ಸ್ ಆಗಿದೆ. ಇದನ್ನದಕ್ಕೆ ಇಂದೊಳ್ಳಿ ಲೆಟ್ಟೆ ಎರಡು ಇತ್ತನ ಪಲ್ಲೆ ಅಂತ. ಅವು ಬಾಲೆತ್ತ ಅವ್ರ ಅಕೌಂಟೆಂಟ್ ಉಷಾ ಜ್ಯೋತಿ. ಇವತ್ತಿನ ಬರ್ಡೇ ಬಾಯ್ ವಿನೀತ್ ಜಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ವ್ಲಾಗ್ ಲೆಕ್ಕದತ್ತು ಇನ್ನ ಬರ್ಡೇ ಲೆಕ್ಕದಾಲ ಉಂಡ ಆತ ಲಿಂಕ್ ಪುರ ಬಾಡಂದು ಪಂಜಿ ತೂಪು ಜರ ಅಂದ ಲಿಂಕ್ ಬಾಡ್ದು ವೆಸ್ಟ್ ಸೂಪರ್. ಇಲ್ಲೊಬ್ಬರ ಆಶೀರ್ವಾದ. ಬೇರೆ ತೂತಾರತ್ತ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಐಟ್ ನಮ್ಮ ಮೇನ್ ಹೀರೋ. ಟೆನ್ಷನ್ ಮಲ್ಪೊಚ್ಚಿ ನಮ ಮಲ್ಪುನ ಫಂಕ್ಷನ್ ಇಡೆ ಮುಟ್ಟ ಆತಿಜ್ಜಿಗೆ ನನ್ನ ಆಪುಜ್ಜಿಗೆ
ಮಗ ಮಗ ಇಂಚೆ ದೀವನ್ನ ಅದೆಲ್ಲ ಕೇಳೋಡು ಕೇಳಿ ಇಲ್ಲೊಂಚು ಆಂಕರ್ ಅತ್ತೆ ವಿಜಯ್ ಬರ್ಡೇದ ಪಾರ್ಟಿ ಅವಳು ಭಯ್ಯ ಬಲೆ ನೆಕ್ಸ್ಟ್ ದ ಮೂವಿ ಅವು ಮೂವಿ ಪುಲಿ ಮುಂಚಿರಿಂದ ಯಾರುಂಡು ಆಯ್ತು ಕಿತ್ತ ಶೂಟ್ ಅವನುಂಡು ಗಜಾನನ ಕ್ರಿಕೆಟರ್ಸ್ ಏಪ ರಿಲೀಸ್ ಡೇಟ್ ಆಂಡ ಡೇಟ್ ಆಗ್ತಿಜಿ ಸೆಪ್ಟೆಂಬರ್ ಉಂಡು ಏಪ ಅಂದ್ರೆ ಡೇಟ್ ಕನ್ಫರ್ಮ್ ಆಗ್ತಿಜಿ ಬಟ್ ಸೆಪ್ಟೆಂಬರ್ ಶೋ ರಿಲೀಸ್ ಆಗ್ತಿರ ಪ್ಲೀಸ್ ಆಪು ಇದು ಓಲ್ಪುರ ನಡಪುಂಡು ಚಾನೆಲ್ ಆಲ್ ಓವರ್ ಇಂಡಿಯಾದ್ದು ಅಂದು ವಿಜಯ್ ಕವಿತಾಸ್ ವರ್ಲ್ಡ್ ವರ್ಲ್ಡ್ ವಿಜಯ್ ಕವಿತಾಸ್ ವರ್ಲ್ಡ್ ಯಾನಿರ ಲಿಂಕ್ ಕಡಪವೆ ಅವಳು ಮಾತ್ರ ಬೇತ ಪಂತ 8 ಗಂಟೆಗೆ ಎಲ್ಲ ಬರ್ಪು ಎಲ್ಲದ ನ್ಯೂಸ್ ಎಲ್ಲದ ನ್ಯೂಸ್ ಇನ್ನನೆ ಪುದರ ಮೇನ್ ಪಾರ್ದು ಮಾಡ್ರೆ ಅವೇ ಪಂಪುಜಿ ಪಕ್ಕ ಅರ್ಣ ಇಂಚು ಬಲ್ಲೆ ಇಂಚು ಬಲ್ಲೆ ಇಂಚು ಬಲ್ಲೆ ಚೂರು ಇಂಚು ಬಲ್ಲೆ ಏವೋ ಇಂಚ ಮಾಡ್ಬೇರ ಲುಂಗಿ ಪಾಪ ಅದಿತ್ತು ನೆಂಚಿನ ಅನ್ಪರ್ ನಿಲ್ಲತ ಪಾಪ ಇತ್ತು ನೆಂಚಿನ ಅನ್ಪರ್ ಇರ್ದಾನ ಇಂಚಲ ಜಿಗ್ಗಾದ ಬಿದಾರ್ದನೆ ಹಾ ನ್ಯೂಸ್ ಹಾ ಜಿಗ್ಗಾತೀನಿ ಏತ್ ವರ್ಷ ನೀಡೆ ಬರ್ತದೆ 2 ವರ್ಷ ಪಾಪ ಅವೇ ಫಸ್ಟ್ ಬನ್ನ ಪೋಡ್ತೊಂದು ಆ ಪ್ಲೇಸ್ ಕುಲೋ ನಿಟ್ಟೇರು ನಿಶಾನ್ ಪಾಪಾಯ ಪೊಲೀಸಾ V4 the DJ operator Mr. Daryl Gowda full oriye benpun V4 the kai malla ಅವನು ಲಕ್ಷ್ಮಣ್ ಸರ್ ಅಲ್ಲೇ ರೀ ಐಕಮೂಲು ಫುಲ್ಲು ಡ್ಯೂಟಿನಿ ದಾಲಜ್ಜಿ ರಡ್ಡು ಮೈಕ್ ಉಂಟಾತಿ ಒಂದು ವಿಟ್ಲದ ಪಿಲಿ ಮಲ್ಲ ಅಬ್ಬಾ ನಮ್ಮ ಮೊಬೈಲ್ ಕ್ಯಾಮರಾಮ್ಯಾನ್ ನಿಶಾನ್ ಪೂಜಾರಿ ಒಂದು ನಮ್ಮ ಸ್ಟುಡಿಯೋ ಒಂದು ಸಿದ್ಧಾರ್ಥ ಲಾಗಿ V4 the ಮ್ಯಾಮ್ Lions roaring in the morning sun, searching for a longer day. People feeling like the light has just come. We must never stop the way. Birds just ಸರ್ಕಲ್ ತನಕ ಪ್ರಾಯ ಆಗ್ತದೆ
ಬಲೆ ದೀಪ ಮತ್ತೆ ಇನ್ನಿದ ದಿನ ಈ ಕಚ್ಚಾ ಭಾಗ ಓಕೆ 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 V4 ನ್ಯೂಸ್ 18ನೇ ವರ್ಷಾಚರಣೆಯ ಸಂಭ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. V4 ನ್ಯೂಸ್ 18ನೇ ವರ್ಷಾಚರಣೆಯ ಸಂಭ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. V4 ನ್ಯೂಸ್ನ 18ನೇ ವರ್ಷಾಚರಣೆಯ ಸಂಭ್ರಮದ ಅಂಗವಾಗಿ ಸುಮಾರು 21 ಮಂದಿ ಸಾಧಕರಿಗೆ V4 ನ್ಯೂಸ್ ಅವಾರ್ಡ್ ಪ್ರದಾನ ಮಾಡುವಂಥ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಇದೀಗ ಮತ್ತೊಮ್ಮೆ V4 ನ್ಯೂಸ್ನ ಸಂಭ್ರಮವನ್ನು ಎಲ್ಲರೂ ಜೊತೆಗೂಡಿ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸುವಂಥ ಸಂದರ್ಭ. ವಿಶೇಷವಾಗಿ ಡಾಕ್ಟರ್ ಸಚಿನ್ ಗಡ್ಕ ಅವರು ನಮ್ಮೊಂದಿಗಿದ್ದಾರೆ. ಮತ್ತು ಎಲ್ಲ ಅಭ್ಯಾಗತರನ್ನು V4 ನ್ಯೂಸ್ನ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಕೇಕ್ ಕಟ್ ಮಾಡುವ ಮೂಲಕ ಈ ಸಂಭ್ರಮವನ್ನು ನಾವೆಲ್ಲರೂ ಜೊತೆಗೂಡಿ ಆಚರಿಸೋಣ. ಇವತ್ತು ನಮ್ಮ ವಿನೀತ್ದು ಬರ್ತ್ಡೇ ಜೊತೆಯಲ್ಲಿ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂತಹ ಲಕ್ಷ್ಮಣ್ ಕುಂದರ್ ಅವರ ಬರ್ತ್ಡೇ ಕೂಡ ಒಟ್ಟಾಗಿ ಈ ಸಂಭ್ರಮವನ್ನು ನಾವೆಲ್ಲ ಸಂಭ್ರಮಿಸೋಣ. V4 ನ್ಯೂಸ್ 18 ಇಯರ್ಸ್ ಸೆಲೆಬ್ರೇಷನ್ ಇದರೊಟ್ಟಿಗೆ ನಮ್ಮ ಬರ್ತ್ಡೇ ಮಾತೆಲ್ಲ ಚಪ್ಪಾಳೆ. Savannah, I'm coming home. Savannah, we'll never be alone. Savannah, the beauty of the world. Savannah, let's all take a ride. Savannah, I'm coming home. Savannah. Savannah, we'll never be alone. Savannah. Lions roaring in the morning sun, searching for a longer day. People feeling like the light has just come. We must never stop the way. Birds chirping and I hear my name, grasping into a life. Life is happy but it's so insane. We must merely make a start. Savannah, I'm coming home. Savannah, we'll never be alone. Savannah, the beauty of the world. Savannah, let's all take a ride. Savannah.
Stop the way, yeah. Birds chirping and I hear my name, grasping into a life. Life is happy but it's so insane. We must merely make a start. I already introduced Maldat and ವಿನೋದ್ ಕೋಕಿಲ ಅದೇ ಆಯ್ತು ನೆಲವುಲ್ಲ ಸಂಖ್ಯೆ ಶಿವದೂತಗಳಿಗೆಲ್ಲ ಮಲ್ಲ ಶಕ್ತಿ ದಿಕ್ಕು ಸೃಷ್ಟಿದ ಸಾಧಿ ಗೊತ್ತಿದ್ದ ಪಾಪೈ ಬಲ್ಲೆ ಸರ್ ಹಾಯ್ ಸರ್ ಹಾಯ್ ಅಲ್ಲ ಯೂಟ್ಯೂಬ್ ಚಾನಲ್ ಎಂಚಾണ് ಸರ್ ಇಂಥ ಸೆಲೆಬ್ರೇಷನ್ ಸೂಪರ್ ಸೂಪರ್ ಖುಷಿಯಾಡ ಓಕೆ ಸರ್ಕಸ್ಲ ಸರ್ಕಸ್ಲ ಮಸ್ತ್ ಖುಷಿ ಅಡ್ಡಂಡು ಪಿಕ್ಚರ್ ಬಕ್ಕ ವಿನೀತನ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ವಿನೀತ್ ಥ್ಯಾಂಕ್ ಯು ಸೋ ಮಚ್ ಅಣ್ಣನ ಹಾಕಿ ಬತ್ತೊಂದು ಆಶೀರ್ವಾದ ಕೊರೋಡು ಸರ್ ಇದು ಬರ್ಡೇ ಸರ್ ಅಂದ್ರೆ ದಾಲ ಗೊತ್ತಿದ್ದೀರತ್ತ ಮಲ್ಲಕಲ್ ಕೊರಡೆ ಇಲ್ಲಿ ಆಗ್ಲಿ ಬರ್ಡೇ ದಾಖಲು ಕೊರೋಡು ವಿನೀತ್ ಭಾಯ್ ಎಂಕುಲ್ ಕೊರ್ಪ ಆಫ್ಟರ್ 6:30 ಗೋಧುಳಿ ಲಗ್ನ ಸೇಲ ಲಾಗ್ ಉಂಟು ಸೇಲ ಓಕೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ವ್ಲಾಗ್ ಬ್ಲಾಗಿಂಗ್ ಎಂಚಾಡು ಸೆಲೆಬ್ರೇಷನ್ ಖುಷಿಯಾಡೆ ಓಕೆ ನಾನು ವೈಡಿಜ್ಜ ವೈಡಿಕ್ ಮಾರಿ ಎಕ್ಕಡ್ದು ತಂದೆ ಹಿಂಚಂದೆ ನಾನು ತರಗೆ ಭಾಗವಹಿಸಿ ಶುಭವನ್ನು ಕೋರಿದಂಥ ಮನೋಹರ್ ಪ್ರಸಾದ್ ಅವರಿಗೆ ನಮ್ಮ ಕಡೆಯಿಂದ ನೆನಪಿನ ಕಾರಣಕ್ಕೆ ನಿಮ್ಮ ಸಲಹೆ ಮಾರ್ಗದರ್ಶನ ಪ್ರೋತ್ಸಾಹ ಯಾವತ್ತು ನಮ್ಮೊಂದಿಗೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಅದೇ ರೀತಿ ಕವಿತಾ ಮೇಡಮ್ ಅವರಿಗೆ ಓಕೆ ಇಬ್ಬರಿಗೂ ಧನ್ಯವಾದ. ಮತ್ತೋರ್ವ ಸಾಧಕರ ಪರಿಚಯವನ್ನು ನೋಡಿಕೊಂಡು ಬರೋಣ. ಇದು ಇವತ್ತಿನ ಕಂಪ್ಲೀಟ್ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಹೀಗೇ ದಿನ ಇವರು ಇಷ್ಟೇ ಎಂಜಾಯ್ಮೆಂಟಲ್ಲಿ ಇರ್ತಾರೆ. ಸರ್ ಕೂಡ ಅಷ್ಟೇ ತುಂಬ ಫ್ರೀ ಆಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ನಾನು ಕೂಡ ಅದರಲ್ಲಿ 3 ವರ್ಷ ವರ್ಕ್ ಮಾಡಿರೋದ್ರಿಂದ V4 ನ್ಯೂಸ್ ಹೇಗಿದೆ ಅಂತ ನನಗೂ ಗೊತ್ತಿತ್ತು. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ V4 ನ್ಯೂಸ್. ಆ್ಯಂಡ್ ಲಕ್ಷ್ಮಣ್ ಸರ್ ವಿಶ್ ಯು ಹ್ಯಾಪಿ ಬರ್ಡೇ. ವಿನಿ ಸರ್ ವಿಶ್ ಯು ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.